ಭಾರತ್ ಆಗ್ರೋವೆಟ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಸಹ ಸಂಸ್ಥೆ ಭಾರತ್ ಫ್ರೆಶ್ ಚಿಕನ್ ಇದರ 13ನೇಯ ರಿಟೇಲ್ ಮಳಿಗೆ ಮಂಗಳೂರಿನ ಬೋಳೂರು ಮಠದ ಕಣಿಯ ರೇಗೋ ಕಾಂಪೌಂಡ್ 5ನೇ ಕ್ರಾಸ್ನ ಏಂಜಲ್ ಕಾಟ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ನೂತನ ಶಾಖೆಗೆ ಉರುವ ಚರ್ಚ್ನ ಧರ್ಮಗುರುಗಳಾದಂತಹ ಫಾದರ್ ಬೆಂಜಮಿನ್ ಪಿಂಟೋ, ಸ್ಥಳೀಯ ಮನಪಾ ಸದಸ್ಯರಾದ ಜಗದೀಶ್ ಎಂ ಶೆಟ್ಟಿ, ಕಟ್ಟಡದ ಮಾಲಕ ರೊನಾಲ್ಡ್ ರೇಗೋ ಮತ್ತಿತರ ಗಣ್ಯರು ಸೇರಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದಂತಹ ಉರುವ ಚರ್ಚ್ನ ಧರ್ಮಗುರು ಫಾದರ್ ಬೆಂಜಮಿನ್ ಪಿಂಟೋ ಅವರು ಭಾರತ್ ಫ್ರೆಶ್ ಚಿಕನ್ ಜಿಲ್ಲೆ ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡ್ತಾ ಇದ್ದು, ಇದೀಗ 13ನೇಯ ಶಾಖೆಯನ್ನು ನಮ್ಮ ಪ್ರದೇಶದಲ್ಲಿ ಆರಂಭಿಸಿದೆ. ಮುಂದಿನ ದಿನಗಳಲ್ಲಿ ಈ ಶಾಖೆ ಇನ್ನಷ್ಟು ಆಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಭಾರತ್ ಆಗ್ರೋವೆಟ್ನ ಆಡಳಿತ ಮಂಡಳಿಯವರು ಮತ್ತು ಸಹೋದ್ಯೋಗಿಗಳು ಉಪಸ್ಥಿತರಿದ್ದರು. ಭಾರತ್ ಆಗ್ರೋವೆಟ್ ಸಂಸ್ಥೆಯು ಕೋಳಿ ಉದ್ದಿಮೆಯ ವಿವಿಧ ಹಂತಗಳಾದಂತಹ ಬ್ರೀಡಿಂಗ್ ಫಾರ್ಮ್, ಹ್ಯಾಚರಿ, ಫೀಡ್ ಮಿಲ್ಗಳು, ಕಾಂಟ್ರಾಕ್ಟ್ ಫಾರ್ಮ್ಸ್ ಮತ್ತು ಪ್ರೊಸೆಸಿಂಗ್ ಪ್ಲಾಂಟ್ಗಳನ್ನು ಹೊಂದಿದೆ. ಗ್ರಾಹಕರ ಅನುಕೂಲಕ್ಕಾಗಿ ಪೌಷ್ಟಿಕ ಪ್ರೋಟೀನ್ ಹೊಂದಿರುವಂತಹ ಶುಚಿಯಾದ ಕೋಳಿ ಮಾಂಸವನ್ನು ಹಿತಕರ ವಾತಾವರಣದಲ್ಲಿ ಗ್ರಾಹಕರಿಗೆ ಒದಗಿಸಲು ಈಗಾಗಲೇ 12 ರಿಟೇಲ್ ಮಳಿಗೆಗಳನ್ನು ಹೊಂದಿದ್ದು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಿಟೇಲ್ ಮಳಿಗೆಗಳನ್ನು ತೆರೆಯುವ ಉದ್ದೇಶವನ್ನು ಹೊಂದಿದೆ ಎಂದು ಆಡಳಿತ ಮಂಡಳಿ ಮಾಹಿತಿಯನ್ನು ನೀಡಿದೆ. ಭಾರತ್ ಫ್ರೆಶ್ ಚಿಕನ್ ಉತ್ಕೃಷ್ಟ ಶುಚಿಯೊಂದಿಗೆ ನಿಮ್ಮ ಸೇವೆಗೆ ಇದೀಗ ನಿಮ್ಮ ಬಳಿಯಲ್ಲೇ ಎಂಬ ಅತ್ಯುತ್ತಮ ಕೈಪಿಡಿಯನ್ನು ಅವರು ಮಾಡಿದ್ದಾರೆ ಮಾಸ್ಟರ್ ಅಲ್ಲ. ಇವತ್ತು ಈ ಮಳಿಗೆಯನ್ನು ಉದ್ಘಾಟಿಸಿ ಆಶೀರ್ವದಿಸಿ ಜನರ ಸೇವೆಗೆ ಅವರು ಮುಡಿಪಾಗಿಟ್ಟಿದ್ದಾರೆ. ಜನರ ಸೇವೆಯನ್ನು ಮಾಡುವುದು ಖಂಡಿತವಾಗಿಯೂ ಎಲ್ಲರಿಗೆ ಸಂತೋಷವನ್ನು ಕೊಡುವಂಥ ವಿಚಾರ. ಈ ಪರಿಸರದಲ್ಲಿ ಚಿಕನ್ ಫ್ರೆಶ್ ಸೆಂಟರನ್ನು ಉದ್ಘಾಟಿಸಿ ಈ ಪರಿಸರದ ಜನರ ಸೇವೆಯನ್ನು ಮಾಡಲು ಖಂಡಿತವಾಗಿಯೂ ಈ ಸಂಸ್ಥೆಯ ಮಾಲಕರು ತುಂಬ ಉತ್ಸಾಹದಿಂದ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಇವತ್ತು ಶುಭ ಕೋರುತ್ತೇನೆ. ದಯಾಮಯ ಆದ ದೇವರು ಅವರನ್ನು ಆಶೀರ್ವದಿಸಲಿ, ಅವರ ಈ ಉದ್ಯಮವನ್ನು ಆಶೀರ್ವದಿಸಲಿ, ಇಲ್ಲಿ ಸೇವೆ ಮಾಡುವ ಹಾಗೂ ಸೇವೆಗೊಳ್ಳಲು ಬರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಹೀಗೆ ಎಲ್ಲರ ಸೇವೆ ಹಾಗೂ ಪ್ರೀತಿಯ ಸೇವೆಯೊಂದಿಗೆ ಈ ಭಾರತ್ ಫ್ರೆಶ್ ಚಿಕನ್ ಉತ್ಕೃಷ್ಟ ರುಚಿಯ ಈ ಮಳಿಗೆಯು ಉನ್ನತ ಮಟ್ಟಕ್ಕೆ ಇರಲಿ ಎಂದು ಆಶಿಸುತ್ತಾ ತಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ಈ ಮಳಿಗೆಯು ಉನ್ನತ ದಾರಿಯಲ್ಲಿ ಸಾಗಲಿ ಎಂದು ನಾನು ಹಾರೈಸುತ್ತೇನೆ. ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದ. ಇಂದಿನ ಈ ಭಾರತ್ ಫ್ರೆಶ್ ಚಿಕನ್ ಇದರ ಇದರ 13ನೇ ಔಟ್ಲೆಟ್ ಇಲ್ಲಿ ನಮ್ಮದೇ ಪರಿಸರದಲ್ಲಿ ಮಠದ ಕಣಿಯ ಬೋಳೂರಿನ ಪರಿಸರದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಇದರ ಕಾರಣಕರ್ತರಾದಂತಹ ಇಲ್ಲಿರುವಂತಹ ಎಲ್ಲ ಆದರಣೀಯ ಆಡಳಿತ ಮಂಡಳಿಯ MD ಅವರೇ ಹಾಗೂ ಎಲ್ಲ ಆಡಳಿತ ವರ್ಗದ ಎಲ್ಲ ಹಿರಿಯರೇ, ಹಾಗೆ ಇಲ್ಲಿರುವಂತಹ ಇದರ ಕಟ್ಟಡದ ಮಾಲಕರಾದಂತಹ ಡೊನಾಲ್ಡ್ ಅವರು ಹಾಗೂ ಅವರ ಧರ್ಮಪತಿಯವರು ಬಂದಂತಹ ಎಲ್ಲ ಅತಿಥಿಗಳೇ, ಹಾಗೆ ಇಲ್ಲಿರುವಂತಹ ಏನು ನೌಕರ ವರ್ಗದವರೇ, ಇದರ ಬಹಳ ಸಂತೋಷ ಆಗುತ್ತೆ. ಒಂದು ಕಡೆ ಒಂದು ಬೋಳೂರು ಅಂತ ಹೇಳಿದರೆ ನಮ್ಮ ಮಂಗಳೂರು ನಗರದಿಂದ ಇರುವಂತಹ ಒಂದು ಕೊನೆಯ ಪ್ರದೇಶ, ನೀರಿನ ಬದಿಯಲ್ಲಿರುವಂಥ ಪ್ರದೇಶ. ಇಲ್ಲಿ ಬೋಳೂರು ಅಂತ ಹೇಳಿದರೆ ಮೀನುಗಾರಿಕೆಗೆ ನಮ್ಮ ಬೋಳೂರಿನ ಗ್ರಾಮ ಮೀನುಗಾರಿಕೆಯಲ್ಲಿ ಇನ್ನಿತರ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಇಲ್ಲಿ ಜನರಿಗೆ ಗೊತ್ತಿದೆ. ಮೀನುಗಾರರು ಹಿಂಬದಿಗೆ ಹೋದರೆ ಮೀನುಗಾರ ಮಹಾನೀರು ನಮ್ಮಲ್ಲಿ ಜಾಸ್ತಿ ಇರುವಂಥದ್ದು. ಇಲ್ಲಿ ನಿಜ ಹೇಳ್ಬೇಕಂತಂದರೆ ನಮ್ಮ ಮನೆಯಲ್ಲೂ ಕೂಡ ನಾವು ಬಹಳ ಈ ಚಿಕನ್ನ ಬಹಳ ಪ್ರಿಯರು. ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ದಿನ ಚಿಕನ್ನೇ ಆಗಬೇಕು. ಭಾಳ ಖುಷಿ ಆಯ್ತು ಅವಳಿಗೆ. ನಮ್ಮ ಮನೆಯ ಹತ್ತಿರನೇ ಒಂದು ಚಿಕನ್ನ ಸೆಂಟರ್ ಓಪನ್ ಆಗಿದೆ ಇಲ್ಲಿ. ಅದು ಕೂಡ
ಇಡೀ ಮಂಗಳೂರು ನಗರದಲ್ಲಿ ಮಾತ್ರ ಅಲ್ಲ, ಬಹುಶಃ ಕರ್ನಾಟಕದಲ್ಲಿ ತಮ್ಮ ಒಂದು ಏನು ಉತ್ತಮವಾದಂತಹ ಏನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನೈರ್ಮಲ್ಯತೆಯನ್ನು ಕಾಪಾಡಿಕೊಂಡು ಯಾವುದೇ ರೀತಿಯ ಯಾವ ರೀತಿಯಲ್ಲಿ ಜನರಿಗೆ ಸ್ವಚ್ಛತೆ ಎನ್ನುವಂತಹ ವಿಚಾರವನ್ನ ಇಡೀ ಪರಿಸರದಲ್ಲಿ ಎಲ್ಲಿ ಇರುವಂತಹ ಇಲ್ಲಿ ಇವರ ಸೆಂಟರ್ ಇದೆ, ಅಲ್ಲಿ ಎಲ್ಲವನ್ನ ವ್ಯವಸ್ಥಿತವಾಗಿ ಮಾಡಿಕೊಂಡು ಇಲ್ಲಿ ಔಟ್ಲೆಟ್ ಅನ್ನು ಮಾಡಿಕೊಂಡು ನಾನು ವಾರಕ್ಕೊಮ್ಮೆ ನಮ್ಮ ಬಳ್ಳಲ್ಬಾಗ್ ನಮ್ಮ ತಮ್ಮ ಔಟ್ಲೆಟ್ಗೆ ನಾನು ಹೋಗ್ತಾ ಇದ್ದೇನೆ, ಎಲ್ಲ ಪರಿಚಿತರು ನನಗೆ. ಈ ದಿನ ತಾವು ಈ ನಮ್ಮ ಬೋಳೂರಿನಲ್ಲಿ ಏನೋ ಬಹಳ ಸುಸಜ್ಜಿತವಾಗಿ ಚಂದದ ಒಂದು ವಾತಾವರಣದಲ್ಲಿ ನಾವು ಮಾಡಿದ್ದೀರಿ. ಬಹಳ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಒಂದು ಊರಿನಲ್ಲಿ ಒಂದು ಹೊಸ ವ್ಯವಹಾರ ಆಗುತ್ತೆ, ಇಲ್ಲಿ ಹೊಸ ಫ್ಲಾಟ್ ಬರುತ್ತೆ, ಅಲ್ಲಿ ಬದಿಯಲ್ಲೊಂದು ಹೊಸ ಫ್ಲಾಟ್ ಬರುತ್ತೆ, ಯಾವಾಗ ಹೊಸ ಹೊಸ ವ್ಯವಸ್ಥೆಗಳು ನಮ್ಮ ಊರಿನಲ್ಲಿ ಕಂಡು ಬರುತ್ತೆ, ಆಗ ಅಲ್ಲಿ ಜನರಿಗೆ ಅಲ್ಲಿಯ ಊರು ಉದ್ಧಾರ ಆಗುತ್ತೆ ಅನ್ನುವಂತಹ ಒಂದು ಸಂತೋಷ ನನಗೂ ಕೂಡ. ನಮ್ಮ ಊರು, ನಮ್ಮ ಇಲ್ಲಿ ಎಲ್ಲ ತರಹ ಜನ ಇದ್ದಾರೆ, ಅತಿಯಾದಂತಹ ಎಜುಕೇಟೆಡ್ ಪೀಪಲ್, ಎಲ್ಲ ವರ್ಕಿಂಗ್ ಕ್ಲಾಸ್ ಎಲ್ಲ ಜನರು ಇರುವಂತಹ ಈ ಜಾಗದಲ್ಲಿ ಖಂಡಿತವಾಗಿಯೂ ಕೂಡ ತಾವು ಕೊಡುವಂತಹ ಸೇವೆ ಏನಿದೆ ಅದು ಜನರಿಗೆ ಎಟುಗೋ ಕೈಯಲ್ಲಿ ಕೂಡ ಕೊಡ್ತಾ ಇದ್ದೀರಿ. ಇಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ತಾವು ಮಾಡಿದಂತಹ ಏನು ಕೆಲಸ ಇದೆ ಅದು ದೇವರು ತಮಗೆ ಇನ್ನಷ್ಟು 13 ಇದ್ದದ್ದು ಇನ್ನಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದಾದ್ಯಂತ ತಮ್ಮ ಏನು ಉದ್ಯಮವು ಪಸರಿಸಲಿ ಎನ್ನುವಂತಹ ಒಂದು ಆಶಯವನ್ನ ತಾವು ತಮ್ಮಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಾವು ಮಾಡುವಂತಹ ಕೆಲಸ ಏನೋ ಅದು ದೇವರ ಕೆಲಸ. ಪ್ರತಿಯೊಬ್ಬರು ಕೂಡ ಒಂದು ರೀತಿಯಲ್ಲಿ ನಮ್ಮ ಜೀವನ ಹೇಗೆ ಇರಬೇಕು ಅಂತ ಹೇಳಿದ್ರೆ, ಒಂದು ಕಡೆ ನಾವು ವೃತ್ತಿಯನ್ನ ಮಾಡಬೇಕು, ನಮ್ಮ ಸಂಸಾರವನ್ನ ಮಾಡಬೇಕು, ಅದ್ರ ಜೊತೆಗೆ ನಮ್ಮ ಸಮಾಜಮುಖಿಯಾದಂತಹ ಕೆಲಸದೊಂದಿಗೆ ಬದುಕಬೇಕು. ಇದೆಲ್ಲವನ್ನ ಜೋಡಣೆ ಮಾಡ್ಕೊಂಡು, ಯಾಕಂದ್ರೆ ಇವತ್ತು ಮಾನವನಾಗಿ ಹುಟ್ಟುವುದು ಮುಖ್ಯವಲ್ಲ, ಅದ್ರ ಜೊತೆಗೆ ಮಾನವೀಯತೆಯೊಂದಿಗೆ ಬದುಕೋದು ಬಹಳ ಒಂದು ಮುಖ್ಯ. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ದೊಡ್ಡ ಡಾಕ್ಟರ್ ಆಗಲಿ, ಯಾವುದೇ ದೊಡ್ಡ ಉದ್ಯಮ ಆಗಲಿ, ಎಷ್ಟೇ ದೊಡ್ಡ ಸೈಂಟಿಸ್ಟ್ ಆಗಲಿ, ಆದರೆ ಅವನಿಗೆ ಒಂದು ಮಾನವೀಯತೆ ಮತ್ತು ಸಾಮಾಜಿಕ ಕಳಕಳಿಯ ಬದ್ಧತೆ ಮತ್ತು ಕೆಲಸದೊಂದಿಗೆ ಇರುವಂತಹ ಒಂದು ವ್ಯವಸ್ಥಿತವಾದಂತಹ ಚಿಂತನೆ ಇಲ್ಲದಿದ್ರೆ ಅವರ ಜೀವನ ಶೂನ್ಯ ಅಂತ ನಾನು ಕಂಡುಕೊಂಡಿದ್ದೇನೆ. ಇಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ತಂಡವನ್ನು ಕಟ್ಕೊಂಡು ತಾವು ಏನು ಆಡಳಿತ ವರ್ಗದವರು ಮಾಡಿದ್ದೀರಿ, ತಮಗೆ ನಾನು ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಖಂಡಿತವಾಗಿಯೂ ನನ್ನ ಕಡೆಯಿಂದ ಇಲ್ಲಿನ ಊರಿನ ಜನ ತಮಗೆ ತಮ್ಮದೇ ಆದಂತಹ ಒಂದು ಏನು ತಮ್ಮ ಹೆಸರಿಗಾಗಿ ಬರುವಂತಹ ಬಹಳಷ್ಟು ಜನ ಇದ್ದಾರೆ. ಆದರೆ ನಮ್ಮ ಊರಲ್ಲಿ